ಹಪ್ಪಳ ಅಂದ್ರೆ ಬಹಳ ಇಷ್ಟ. ಆದ್ರೆ ಇವನ್ನ ಮಾಡೋಕೆ ಜಾಸ್ತಿ ಟೈಮ್ ಬೇಕಾಗೋದ್ರಿಂದ ಇವನ್ನ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಹೀಗನ್ನೋರು ಈ ಹಪ್ಪಳನ ಖಂಡಿತ ಟ್ರೈ ಮಾಡಬಹುದು. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಈ ಹಪ್ಪಳ ಮಾಡೋಕೆ ಮುಂಚಿತವಾಗಿ ಯಾವುದೇ ತಯಾರಿ ಮಾಡೋದು ಬೇಕಾಗಲ್ಲ. ಕೇವಲ 10 ನಿಮಿಷದಲ್ಲಿ ಈ ಹಪ್ಪಳ ನಾವು ತಯಾರಿಸಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಅದ್ಭುತ ರುಚಿ ಆಗ್ತವೆ, ಅಷ್ಟೇ ಆರೋಗ್ಯಕರ ಸಹ ಇದ್ದಾವೆ. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಈ ಹಸಿರು ಗಾಜಿನ ಹಪ್ಪಳ ಹೇಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ. ಈ ಹಪ್ಪಳ ಮಾಡೋಕೆ ನಾನು ಇಲ್ಲಿ 1 ಶೂಡ್ನಷ್ಟು ಪಾಲಕ್ ತಗೊಂತಾ ಇದ್ದೀನಿ. ಇದನ್ನ ಮುಂಚೆ ಚೆನ್ನಾಗಿ ಕ್ಲೀನ್ ಮಾಡಿ 2-3 ಸತಿ ನೀರಿನಿಂದ ಚೆನ್ನಾಗಿ ತೊಳೆದು ನೀರು ಬಸ್ತು ತಗೋರಿ. ಪಾಲಕ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದಕ್ಕೆ ಧರೆಯ ಅಮೃತ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ನಮ್ಮ ಹೃದಯಕ್ಕೆ, ಚರ್ಮಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ಅಥವಾ ಅನ್ಬಹುದು ಇಡೀ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದ್ರೆ ಇದನ್ನ ತಿನ್ನೋಕೆ ಚಿಕ್ಕ ಮಕ್ಕಳು ಇರಲಿ ಅಥವಾ ಕೆಲವರು ದೊಡ್ಡವರು ಸಹ ಮೂಗು ಮುರಿತಾರೆ. ಸೊ ಅವ್ರಿಗೆ ಈ ರೀತಿ ಹಪ್ಪಳದ ರೂಪದಲ್ಲಿ ನೀವು ಪಾಲಕ್ ತಿನ್ನಿಸಬಹುದು. ಇವಾಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ನಾನು ಇಲ್ಲಿ 1 ಶೂಡ್ನಷ್ಟೇ ಪಾಲಕ್ ತಗೊತಾ ಇದ್ದೀನಿ. ನೀವು ಪಾಲಕ್ ಪ್ರಮಾಣ ಜಾಸ್ತಿನೂ ಮಾಡಬಹುದು, ಇಷ್ಟೇ ಪಾಲಕ್ ಹಾಕಬೇಕು ಅಂತ ಇಲ್ಲ. ಬ್ಲೆಂಡರ್ನಲ್ಲಿ ನಾನು ಈ ತೊಳೆದಿರೋ ಎಲ್ಲ ಪಾಲಕ್ ಹಾಕಿ ಇದ್ರ ಜೊತೆಗೆ 1-2 ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರದ ಪ್ರಮಾಣ ನಿಮಗೆ ಬೇಕಾದಷ್ಟು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬಹುದು. ಇವಾಗ ಇದನ್ನ ನಮ್ಮ ಅಗಾರೋ ಪರ್ಸನಲ್ ಬ್ಲೆಂಡರ್ನಲ್ಲಿ ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ಗ್ರೈಂಡ್ ಮಾಡುವಾಗ ನಾನು ಸ್ವಲ್ಪ ಅಂದ್ರೆ ಅರ್ಧ ಕಪ್ ಆಗಬಹುದು ಅಷ್ಟು ನೀರು ಹಾಕಿದ್ದೆ. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಸೂಪರ್ ಫೈನ್ ಪೇಸ್ಟ್ ತರ ಇದನ್ನ ತಯಾರಿಸಬೇಕು. ಇದರಲ್ಲಿ ಮೆಣಸಿನಕಾಯಿ ಬೀಜ ಅಥವಾ ಪಾಲಕ್ನ ಸಣ್ಣ ತುಂಡು ಸ್ವಲ್ಪನೂ ಉಳಿಬಾರ್ದು. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಇದಕ್ಕೆ ಬೇಕಾಗಿರುವ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಒಂದು ಬೌಲ್ನಲ್ಲಿ ನಾನು ಇಲ್ಲಿ 1 ಕಪ್ನಷ್ಟು ಸಣ್ಣ ರವಾ, ಅಂದ್ರೆ ಇದಕ್ಕೆ ಚಿರೋಟಿ ರವಾ ಅಂತಾರೆ ನೋಡ್ರಿ, ಇದನ್ನ ತಗೊಂತಾ ಇದ್ದೀನಿ. ನಾವು ಉಂಡೆ ಅದನ್ನ ಕಟ್ಟೋಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದೇ ಸಣ್ಣ ರವಾ ಇದು. ಈ ತರಹದ ರವಾ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಬಾಂಬೆ ರವಾನ ತಗೋಬಹುದು. ಇವಾಗ ಗ್ಯಾಸ್ ಮೇಲೆ ಒಂದು ದಪ್ಪನ್ ತಳ ಇರೋ ಪಾತ್ರೆಯಲ್ಲಿ ನಾವು ಯಾವ ಕಪ್ನಿಂದ ರವಾ ತಗೊಂಡಿದ್ದೇವೆ ನೋಡ್ರಿ, ಅದೇ ಕಪ್ನಿಂದ 4 ಕಪ್ನಷ್ಟು ನೀರು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಚಮಚೆಯಷ್ಟು ಎಣ್ಣೆ ಹಾಕಿ ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ನೀರು ಕುದಿಯೋಕೆ ಬಿಡ್ರಿ. ಇದನ್ನ ಕಲಸಿ ನೀರು ಕುದಿಯೋಕೆ ಬಿಡೋಣ. ನೀವು ನೋಡ್ತಾ ಇರಬಹುದು ನೀರಿಗೆ ಇನ್ನೇನು ಕುದಿ ಬರುತ್ತೆ. ಈ ಸ್ಟೇಜ್ನಲ್ಲಿ ಇದರಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ವಿ ನೋಡ್ರಿ ಪಾಲಕ್ ಪ್ಯೂರಿ, ಅದನ್ನ ಹಾಕ್ರಿ. ಜಾರ್ನಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ನೀರು ಸಹ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಹೈ ಫ್ಲೇಮ್ನಲ್ಲೇ ಇಟ್ಟು ಇದನ್ನ ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಕುದಿಸ್ಕೊಂಡು ತಗೊಳ್ಳೋಣ. ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಕುದಿಯೋಕೆ ಬಿಡೋಣ. ನೋಡ್ರಿ, ನೀರಿಗೆ ಈ ರೀತಿ ಕುದಿ ಬಂದ ತಕ್ಷಣ ನಾವು ಏನು ಬೌಲ್ನಲ್ಲಿ ಹಾಕಿ ಇಟ್ಟಿದ್ವಿ ನೋಡ್ರಿ ಚಿರೋಟಿ ರವಾ, ಅದನ್ನ 1 ಕೈನಿಂದ ಈ ರೀತಿ ಸ್ವಲ್ಪ ಹಾಕ್ತಾ ಇನ್ನೊಂದು ಕೈನಿಂದ ಕಲಿಸ್ಕೊಂಡು ತಗೋರಿ. ಇಲ್ಲಿ ಗಮನ ಇರಲಿ, ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಕಲಿಸ್ಬೇಕು. ಹೈ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಟು ಇದನ್ನ ಕಲಿಸ್ಕೊಳ್ಳೋಕೆ ಹೋದ್ರೆ ಇದರಲ್ಲಿ ಗಂಟಾಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಂದ್ರೆ ರವಾನ ಈ ರೀತಿ ಸ್ವಲ್ಪ ಹಾಕಿ ಕಲಿಸ್ರಿ, ಅಂದ್ರೆ ಇದರಲ್ಲಿ ಗಂಟಾಗಲ್ಲ. ಈ ರೀತಿ ಎಲ್ಲ ರವಾ ಹಾಕಿ ಕಲಸಿದ ನಂತರ ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಕುದಿಸ್ಕೊಂಡು ತಗೊಳ್ಳೋಣ. ನೀವು ಮೊದಲನೇ ಸತಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗ್ರಿ. ಹಾಗೆ ಅದ್ರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ರವಾ ಮತ್ತು ಪಾಲಕ್ 2 ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೊಂಡು ತಗೊತಾ ಇದ್ದೀವಿ. ನೀವು ನೋಡ್ತಾ ಇರಬಹುದು ರವೆ ಹೇಗೆ ಬೇಯ್ತಾ ಇದೆ, ಹಾಗೆ ಇದು ನೀರು ಹೀರ್ಕೊಂಡು ಈ ಮಿಕ್ಸ್ಚರ್ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಇದರಲ್ಲಿ ಇನ್ನೊಂದು ಕಪ್ನಷ್ಟು ಬಿಸಿ ನೀರು ಹಾಕಿ ತಗೊಳ್ಳೋಣ. ಇಲ್ಲಿ ಗಮನ ಇರಲಿ, ನಾವು ಹಾಕ್ತಾ ಇರೋ ಈ ನೀರು ಚೆನ್ನಾಗಿ ಬಿಸಿ ಅಂದ್ರೆ ಕಡಕ್ ಬಿಸಿ ಇರಬೇಕು. ಉಗುರು ಬೆಚ್ಚಗೆ ಅಥವಾ ತಣ್ಣೀರು ಹಾಕಬೇಡ್ರಿ. ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ನೋಡಿಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ತಾ ಮಿಕ್ಸ್ಚರ್ನ ತೆಳ್ಳಗೆ ಮಾಡ್ಕೊಂಡು ತಗೋರಿ. ಇದನ್ನ ತೀರಾ ತೆಳ್ಳಗೆನೂ ಮಾಡಬಾರ್ದು, ಒಂದು ಸ್ವಲ್ಪ ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇಲ್ಲಾಂದರೆ ನಾವು ಹಪ್ಪಳ ಹಾಕಿದಾಗ ಅದಕ್ಕೆ ಪ್ರಾಪರ್ ರೌಂಡ್ ಶೇಪ್ ಕೊಡೋಕ್ಕಾಗಲ್ಲ.
ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ತಗೊಳ್ಳೋಣ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದರಲ್ಲಿ ನಾನು 1 ಚಮಚೆಯಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಆದಷ್ಟು ಒಂದು ಸ್ವಲ್ಪ ಲಾಸ್ಟಿಗೆ ಹಾಕೋಕೆ ಟ್ರೈ ಮಾಡ್ರಿ, ಅಂದರೆ ನಾವು ಮಾಡ್ತಾ ಇರೋ ಹಪ್ಪಳದ ಕಲರ್ ಚೇಂಜ್ ಆಗಲ್ಲ. ಜೀರಿಗೆ ಹಾಕೋದ್ರಿಂದ ಹಪ್ಪಳ ಒಂದು ಸ್ವಲ್ಪ ಕಪ್ಪಾಗ್ತವೆ. ನಾನು ಇದನ್ನು ಬೇಯಿಸ್ತಾ ಇದ್ದು 8 ನಿಮಿಷ ಆಗಿದೆ. ನೀವು ನೋಡ್ತಾ ಇರಬಹುದು ಇದಕ್ಕೆ ಕುದಿ ಬಂದಿದೆ. ಇದೇ ರೀತಿ ಕೈ ಆಡಿಸ್ತಾನೆ ಇದನ್ನು ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ತಗೊಳ್ಳೋಣ. ನಾನು ಆಗಲೇ ಹೇಳಿದ ಹಾಗೆ ನಾವು ತಗೊತಾ ಇರೋ ಪಾತ್ರೆ ದಪ್ಪ ತಳ ಇರೋದು ಇರಬೇಕು. ಅಲ್ಲದೆ ಈ ರೀತಿ ಬಿಡದೆ ಕೈ ಆಡಿಸ್ತಾನೆ ಇದನ್ನು ಕುದಿಸ್ಕೊಂಡು ತಗೋಬೇಕು, ಅಂದರೆ ಇದು ತಳಕ್ಕೆ ಹೊತ್ತಲ್ಲ. ಇದನ್ನು ಟೋಟಲ್ ಆಗಿ 10 ನಿಮಿಷ ಕುದಿಸಿ ಆಗಿದೆ. ನಮ್ಮ ಮಿಕ್ಸ್ಚರ್ ಚೆನ್ನಾಗಿ ಕುದ್ದಿದೆ. ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಮೇಲಿಂದ ಹಿಟ್ಟು ಹಾಕಿದಾಗ ಇದು ರಿಬನ್ ಥರ ಬೀಳಬೇಕು. ಈ ರೀತಿ ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ನೀವು 10 ನಿಮಿಷ ಕುದಿಸ್ಕೊಂಡು ತಗೋರಿ, ಬ್ಯಾಟರ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ಹಪ್ಪಳ ಹಾಕೋಕೆ ಈ ಹಿಟ್ಟು ರೆಡಿ ಇದೆ. ಮತ್ತೆ ತಡ ಯಾಕೆ, ಬರ್ರಿ ಇದನ್ನ ಕೆಳಗೆ ಇಳಿವಿ. ಒಂದು ಸ್ವಲ್ಪ ಹೊತ್ತು ಆರಿದ ನಂತರ ಹಪ್ಪಳ ಹಾಕಿ ತಗೊಳ್ಳೋಣ. ಇದನ್ನ ಪೂರ್ತಿ ಆರೋಕೆ ಬಿಡಬಾರ್ದು, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುತ್ತೆ ನೋಡ್ರಿ, ಆಗಷ್ಟೇ ಇದರಿಂದ ಹಪ್ಪಳ ಹಾಕೋಕೆ ಶುರು ಮಾಡ್ರಿ. ಯಾಕಂದ್ರೆ ಇದು ಹೇಗೆ ಆರುತ್ತೆ ನೋಡ್ರಿ, ಹಾಗೆ ಕ್ರಮೇಣ ಗಟ್ಟಿ ಆಗ್ತಾ ಬರುತ್ತೆ. ನಾನು ಇದರಲ್ಲಿ ಜೀರಿಗೆ ಅಷ್ಟೇ ಹಾಕಿದ್ದೀನಿ. ನೀವು ಬೇಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಥವಾ ಎಳ್ಳು ಸಹ ಹಾಕಬಹುದು. ಇದು ಉಗುರು ಬೆಚ್ಚಗೆ ಆಗಿದೆ. ಬರ್ರಿ ಇದರಿಂದ ಹಪ್ಪಳ ಹಾಕೋಣ. ಇವನ್ನ ಈ ತರಹದ ಒಂದು ದಪ್ಪನ್ ಪ್ಲಾಸ್ಟಿಕ್ ಶೀಟ್ ಮೇಲೆ ನೋಡ್ರಿ ಈ ರೀತಿ ಸೌಟ್ನಿಂದ ಸ್ವಲ್ಪ ಬ್ಯಾಟರ್ ಹಾಕ್ತಾ ಒಂದು ಸ್ವಲ್ಪ ದಪ್ಪನೆ ಸ್ಪ್ರೆಡ್ ಮಾಡ್ರಿ. ಯಾಕಂದ್ರೆ ಆರಿದ ನಂತರ ಈ ಹಪ್ಪಳ ಬಹಳ ತೆಳ್ಳಗೆ ಆಗ್ತವೆ. ನಿಮಗೆ ಬೇಕಾದಷ್ಟು ದೊಡ್ಡ ಸೈಜ್ನಲ್ಲಿ ನೀವು ಈ ಹಪ್ಪಳ ಹಾಕಬಹುದು. ನಾನು ಆಗಲೇ ಹೇಳಿದ ಹಾಗೆ ಹಿಟ್ಟು ಈ ರೀತಿ ಒಂದು ಸ್ವಲ್ಪ ಮೀಡಿಯಂ ಗಟ್ಟಿ ಇರಲಿ, ಅಂದರೆ ನಾವು ಮಾಡ್ತಾ ಇರೋ ಹಪ್ಪಳಕ್ಕೆ ಈ ರೀತಿ ಪ್ರಾಪರ್ ರೌಂಡ್ ಶೇಪ್ ಕೊಡೋಕ್ಕಾಗತ್ತೆ. ಹಿಟ್ಟು ತೀರಾ ತೆಳಗೆ ಆದರೆ ಏನಾಗುತ್ತೆ ಅಂದರೆ ನೆಲ ಒಂದೇ ಸಮ ಇಲ್ಲ ಅಂದರೆ ಯಾವ ಸೈಡ್ ಇಳಿಜಾಪ್ ಇದೆ ಆ ಸೈಡ್ ಹಿಟ್ಟು ಫ್ಲೋ ಆಗಿಬಿಡತ್ತೆ. ಸೊ ಇದಕ್ಕೆ ಪ್ರಾಪರ್ ರೌಂಡ್ ಶೇಪ್ ಉಳಿಯಲ್ಲ. ಅದಕ್ಕೆ ಹಿಟ್ಟು ಈ ರೀತಿ ಒಂದು ಸ್ವಲ್ಪ ಮೀಡಿಯಂ ಗಟ್ಟಿನೇ ಇರಲಿ. ಇವನ್ನ ಖಡಕ್ ಬಿಸಿಲಿನಲ್ಲಿ 1 ದಿನ ಒಣಗಿಸ್ರಿ. ನೋಡ್ರಿ ಇಲ್ಲಿ ನಾನು ಎಲ್ಲ ಹಪ್ಪಳ ಹಾಕಿ ಆಗಿದೆ. ನಾವು ತಗೊಂಡಿರೋ ಅಳತೆಯಲ್ಲಿ ಈ ತರಹ ದೊಡ್ಡ ಸೈಜಿನ ಒಂದು 55ರಿಂದ 60 ಹಪ್ಪಳ ಆಗ್ತವೆ. ಒಣಗಿದ ನಂತರ ಈ ಹಪ್ಪಳ ತಾನಾಗ್ಲೇ ಪ್ಲಾಸ್ಟಿಕ್ ಬಿಡ್ತವೆ. ನೀವು ನೋಡ್ತಾ ಇರಬಹುದು. ನಾವು ಹಪ್ಪಳ ಎಷ್ಟು ದಪ್ಪ ಹಾಕಿದ್ವಿ, ಒಣಗಿದ ನಂತರ ಇದು ನೋಡ್ರಿ ಎಷ್ಟು ತೆಳ್ಳಗೆ ಆಗಿದೆ. ನನ್ನ ಬೆರಳು ನಿಮಗೆ ಕಾಣಿಸ್ತಿರ್ಬಹುದು. ಇವನ್ನ ನೀವು ಸ್ಟೋರ್ ಮಾಡಬೇಕು ಅಂದರೆ ಇನ್ನೊಂದು ದಿನ ಚೆನ್ನಾಗಿ ಒಣಗಿಸಿ ನಂತರ ಸ್ಟೋರ್ ಮಾಡ್ರಿ. ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಹಪ್ಪಳ ಪರ್ಫೆಕ್ಟ್ ಆಗಿ ಬಂದಿದೆ, ಸ್ವಲ್ಪನೂ ಸೀಳಿಲ್ಲ ಅಥವಾ ಮುರಿದಿಲ್ಲ. ಈ ರೀತಿ ಇವನ್ನ ತಯಾರಿಸಿ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ 10 ವರ್ಷ ಆದರೂ ಇವು ಕೆಡಲ್ಲ. ಆದರೆ 10 ವರ್ಷ ಇವು ಉಳಿಯಲ್ಲ ಸಹ, ಯಾಕಂದರೆ ಅಷ್ಟು ಅದ್ಭುತ ರುಚಿ ಇದ್ದಾವೆ. ಸೊ ನಮ್ಮ ಹಸಿರು ಗಾಜಿನ ಹಪ್ಪಳ ರೆಡಿ ಇದ್ದಾವೆ. ಆ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಸಹ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಮತ್ತೆ ತಡ ಯಾಕೆ, ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ. ವಾವ್, ಸೂಪರ್ ನೋಡ್ರಿ, ಎಣ್ಣೆಯಲ್ಲಿ ಹಾಕೋದೇ ತಡ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಇದು. ಎಣ್ಣೆ ಬಸ್ತು ಇದನ್ನ ಹೊರಗೆ ತೆಗಿಯೋಣ. ಇದೇ ರೀತಿ ಇನ್ನೊಂದು 2-3 ಹಪ್ಪಳ ಕರೆದು ತೋರಿಸ್ತೇನೆ ನೋಡ್ರಿ. ಪರ್ಫೆಕ್ಟ್ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಯಾರಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ ಆದರೆ ಮಾಡೋಕ್ಕೆ ಟೈಮ್ ಇರಲ್ಲ, ಅವರು ಖಂಡಿತ ಈ ಥರ ಈ ಹಪ್ಪಳನ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಇದೇ ತರಹ ತುಂಬ ಸುಲಭ ಮತ್ತು ರುಚಿಯಾಗಿರೋ ಬಹಳಷ್ಟು ಹಪ್ಪಳದ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿರಿ. ಕೇಳ್ರಿ, ಇದ್ರ ಸೌಂಡ್ ಕೇಳಿದ್ರೇ ಗೊತ್ತಾಗತ್ತೆ ಹಪ್ಪಳ ಎಷ್ಟು ಹಗುರ ಮತ್ತು ಪಳ್ಳಾಗಿದ್ದಾವೆ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇದೇ ತರಹದ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಹೊಸ ಸುಲಭ ರುಚಿಯಾಗಿರೋ ಹಪ್ಪಳದ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.